ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸುಪ್ರಭಾತವು ನಿನಗೆ ಚಾಮುಂಡಿ ಮಾತೆ, ಸರ್ವಮಂಗಳೆ ನಿನಗೆ ಶಿರಸಾನಮಾಮಿ. ಯೋಗ ನಿದ್ರೆಯ ತೊರೆದು ಏಳಮ್ಮ ತಾಯೆ, ಭಾಗ್ಯದಾತೆಯೇ ನಿನಗೆ ಪ್ರಾತಸ್ಮರಾಮಿ. ಸುಪ್ರಭಾತವು ನಿನಗೆ ಚಾಮುಂಡಿ ಮಾತೆ, ಸರ್ವಮಂಗಳೆ ನಿನಗೆ ಶಿರಸಾನಮಾಮಿ. ಬಿಸಿ ರೋಡ್ನ ಹೃದಯ ಭಾಗದಲ್ಲಿರುವ ಈ ದೇವಸ್ಥಾನ ಮೊದಲು ಬಂಟ್ವಾಳದ ಕೇಂದ್ರ ಸ್ಥಳವಾದ ಜೋಡು ಮಾರ್ಗದಲ್ಲಿ ಹಲವು ಶತಮಾನಗಳ ಹಿಂದೆಯೂ ಈ ದೇವಸ್ಥಾನವಿತ್ತೆಂದು ಪ್ರತೀತಿ ಇದೆ. ಆನಂತರ ಅದು ಭೂಗತವಾಗಿ ಹೋಗಿತ್ತು. ಈ ನನ್ನ ಹೃದಯ ನಿನ್ನ ಗುಡಿ ಮಾಡಿ, ಪ್ರತಿನಿತ್ಯ ತವ ಪೂಜೆ ನಾಗೈವಾಸೆ. ಉಚ್ಛ್ವಾಸ ನಿಶ್ವಾಸ ಒಂದೊಂದರಲ್ಲೂ ಜಗದಂಬೆ ತವ ನಾಮ ನಾನುಡಿವಾಸೆ. ಆ ನಿನ್ನ ಮಡಿಲಲ್ಲಿ ಮಲಗುವಾಸೆ, ಆ ಕಾಲ ಗೊಲಸಾಗಿ ಉಲಿಯುವಾಸೆ. ನನ್ನಾಸೆ ನಿಜ ಮಾಡು ಜಗದಂಬಿಕೆ, ಲವಲೇಶ ಇಲ್ಲಮ್ಮ ಅಪನಂಬಿಕೆ. ಸುಪ್ರಭಾತವು ನಿನಗೆ ಚಾಮುಂಡಿ ಮಾತೆ, ಸರ್ವಮಂಗಳೆ ನಿನಗೆ ಶಿರಸಾನಮಾಮಿ. ಯೋಗ ನಿದ್ರೆಯ ತೊರೆದು ಏಳಮ್ಮ ತಾಯೆ, ಭಾಗ್ಯದಾತೆಯ ನಿನಗೆ ಪ್ರಾತಸ್ಮರಾಮಿ. ಸುಮಾರು 30 ವರ್ಷಗಳ ನಿರಂತರ ಪರಿಶ್ರಮದಿಂದ ಹಲವು ಮಂದಿ ಭಕ್ತ ಜನರಿಂದ ಹಿಂದೆ ದೇವಾಲಯವಿದ್ದ ಜಾಗದಲ್ಲಿ ಮತ್ತೆ ದೇಗುಲ ಪುನರ್ ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀರಾಮ ಭಜನಾ ಮಂಡಳಿಯನ್ನು ಸ್ಥಾಪಿಸಿ ಜನಜಾಗೃತಿಯನ್ನು ನಡೆಸಲಾಯಿತು. ಸೌಂದರ್ಯ ಲಹರಿ ನಗು ನಗುತ್ತ ನೀನು ನನ್ನೆದುರು ನಿಂದಂತೆ ನಾ ಕಂಡೆ ಕನಸು. ನನ್ನಾಲಿಗೆಯ ಮೇಲೆ ಕವಿ ಕಾಳಿದಾಸ ಓಂಕಾರ ಬರೆದಂಥ ಕನಸೆಷ್ಟು ಚಂದ. ಅದ ಕಂಡು ಮನಸ್ಸಿಂದು ಹಾರಾಡಿತು, ಹೊಸ ಜ್ಞಾನಾಲಯಲ್ಲಿ ತೇಲಾಡಿತು. ನನಸಾಗಲಿ ತಾಯಿ ಕನಸೆಲ್ಲವೂ, ನೀನಿಲ್ಲದೆ ನನಗೆ ಬಾಳಿಲ್ಲವು. ಸುಪ್ರಭಾತವು ನಿನಗೆ ಚಾಮುಂಡಿ ಮಾತೆ, ಸರ್ವಮಂಗಳೆ ನಿನಗೆ ಶಿರಸಾನಮಾಮಿ. ಯೋಗ ನಿದ್ರೆಯ ತೊರೆದು ಏಳಮ್ಮ ತಾಯೆ, ಭಾಗ್ಯದಾತೆಯೇ ನಿನಗೆ ಪ್ರಾತಸ್ಮರಾಮಿ. ಸುಪ್ರಭಾತವು ನಿನಗೆ ಚಾಮುಂಡಿ ಮಾತೆ, ಸರ್ವಮಂಗಳೆ ನಿನಗೆ ಶಿರಸಾನಮಾಮಿ. ಶ್ರೀರಾಮ ಯಕ್ಷಗಾನ ಮಂಡಳಿ ನಗರ ಭಜನೆ ನಿತ್ಯ 1 ರೂಪಾಯಿಯಂತೆ ವ್ಯಾಪಾರಸ್ಥರಿಂದ ಸಂಗ್ರಹವಾದ ಹಣದಿಂದ ದೇವಾಲಯ ನಿರ್ಮಿಸಲಾಯಿತು. ನಂದ ಅರಸರ ಕಾಲದಲ್ಲಿದ್ದ ನಂದರಬೆಟ್ಟು ಪಂಜುರ್ಲಿ ಸ್ಥಾನವೇ ಇಲ್ಲಿನ ಏಕೈಕ ಶ್ರದ್ಧಾ ಕೇಂದ್ರವಾಗಿದ್ದು ಮಾತ್ರವಲ್ಲ, ದೈವಾರಾಧನೆಗೂ ಮೀಸಲಾಗಿತ್ತು. ಅಲ್ಲೂ ಇಲ್ಲೂ ಎಲ್ಲೂ ಇಲ್ಲ ಓಂ ಶಕ್ತಿ ನನ್ನಮ್ಮ ಭಕ್ತರ ಮನದಲ್ಲಿ ಅವಳೇ. ಅಲ್ಲೂ ಇಲ್ಲೂ ಎಲ್ಲೂ ಇಲ್ಲ ಓಂ ಶಕ್ತಿ ನನ್ನಮ್ಮ ಭಕ್ತರ ಮನದಲ್ಲಿ ಅವಳೇ. ಉದ್ಧಾರ ಮಾಡವಳೇ, ಧರೆ ಉದ್ಧಾರ ಗೈದವಳೇ. ಅತಿ ಎತ್ತರದಲ್ಲಿರುವ ಈ ದೇವಾಲಯವಿರುವ ಸ್ಥಳ ಚಂಡಾಡಿ,
ಚಂಡಿಕಾ ಪರಮೇಶ್ವರಿ ಸಾನ್ನಿಧ್ಯದಿಂದಾಗಿ ಚಂಡಾಡಿ ಅನ್ನುವ ಹೆಸರು ಬಂದಿರುವ ಸಾಧ್ಯತೆಗಳಿರಬಹುದು. ಚಂಡಾಡಿ ಎಂಬ ಮನೆತನದ ದೇವರು ಅನ್ನುವ ಮಾತುಗಳೂ ಇದೆ. ಇದರ ಜೊತೆಯಲ್ಲಿ ರಾಜಮನೆತನದವರಿಂದ ಸ್ಥಾಪಿಸಲ್ಪಟ್ಟ ದೇವಸ್ಥಾನವೆಂಬ ನಂಬಿಕೆ ಇದೆ. ಬಾನಿನಲ್ಲಿ ರವಿಯು ಮೂಡಿ ಬೆಳಕ ತಂದನು, ಕೋಟಿ ಸೂರ್ಯ ಪ್ರಭಯ ಪಡೆದ ನಿನ್ನ ಕಂಡನು. ಬಾನಿನಲ್ಲಿ ರವಿಯು ಮೂಡಿ ಬೆಳಕ ತಂದನು, ಕೋಟಿ ಸೂರ್ಯ ಪ್ರಭಯ ಪಡೆದ ನಿನ್ನ ಕಂಡನು. ನಿನ್ನ ಹೊಳೆವ ಬೆಳಕ ಕಂಡು ನಾಚಿಕೊಂಡನು, ನಿನ್ನ ಹೊಳೆವ ಬೆಳಕ ಕಂಡು ನಾಚಿಕೊಂಡನು. ಪಾದಕೆರಗಿ ಹಣೆಯಲ್ಲಿ ಸಿಂಧೂರವಾದನು. ನಮೋ ನಮೋ ಲೋಕಮಾತೆ ಮಾರಿಕಾಂಬೆಯೇ, ಚಂದ್ರಬದನೆ ಮಂಗಳಾಂಗಿ ಜಗದಂಬೆಯೇ. ಹೊರಸುತ್ತಿನಲ್ಲಿ ನಾಗ ಸಾನ್ನಿಧ್ಯವನ್ನು ನಾವು ಕಾಣಬಹುದು. ರಾಹುಗುಳಿಗ, ಭೈರವ ಹಾಗೂ ರಕ್ತೇಶ್ವರಿ ಇಲ್ಲಿನ ಪರಿವಾರ ದೈವಗಳ ಗುಡಿಗಳನ್ನು ಕೂಡ ಕಾಣಬಹುದು. ಕರುಣಿಸು ಕಪ್ಪಾಳಿ ಈ ದೀನಳ ಮೊರೆ ಕೇಳಿ, ಕರುಣಿಸು ಕಪ್ಪಾಳಿ ಈ ದೀನಳ ಮೊರೆ ಕೇಳಿ. ಅನುದಿನ ನಿನ್ನ ನೆನೆಯುವೆ ನಮ್ಮ, ದರುಶನ ನೀ ನೀಡು, ದರುಶನ ನೀ ನೀಡು. ಕರುಣಿಸು ಕಪ್ಪಾಳಿ ಈ ದೀನಳ ಮೊರೆ ಕೇಳಿ. ಕಾಣಲು ಸಾಧ್ಯವೇ ನಿನ್ನಯ ರೂಪವ ಪಾಮರಳು ನಾನರಿಯೇ. ಕಂದನ ಮೊರೆಯ ಆಲಿಸು ಜನನಿ ಎಲ್ಲವ ನೀ ತಿಳಿಯೇ. ಪಾಪವ ಕಳೆವ ದಿವ್ಯದ ಜ್ಯೋತಿಯು ನಿನ್ನಯ ಕಂಗಳಲ್ಲಿ. ಶ್ರೀ ಚಂಡಿಕಾ ಪರಮೇಶ್ವರಿ ದೇವಿ ದೇವಸ್ಥಾನದ ಅಧ್ಯಕ್ಷರಾದ ಲಯನ್ ಲೋಕನಾಥ ಶೆಟ್ಟಿ ಆಡಳಿತದ ಬಗ್ಗೆ ಈ ರೀತಿ ಹೇಳುತ್ತಾರೆ. ಇತಿಹಾಸ ಪ್ರಸಿದ್ಧವಾದ ಈ ದೇವಸ್ಥಾನ ಸಾಧಾರಣ 500 ವರ್ಷಗಳಿಂದಲೂ ಹಿಂದಿನಿಂದ ನಡೆದು ಬಂದ ರೀತಿಯಾಗಿ ನಾವು ಅಷ್ಟಮಂಗಲ ಪ್ರಶ್ನೆಯಲ್ಲಿ ನೋಡಿ ತಿಳಿದಾಗ ಅದಕ್ಕೂ ಇತಿಹಾಸವನ್ನು ಮೆಲುಕು ಹಾಕಿ ನಮಗೆ ವಿವರಿಸಿದ್ದಾರೆ. ಹಾಗೆಯೇ 1985ರಲ್ಲಿ ಇದರ ಪುನರ್ ಪ್ರತಿಷ್ಠಾ ಇದಕ್ಕೆ ನಾವು ಕೈ ಹಾಕಿದೆವು. ಪೂರ್ವಜರೆಲ್ಲ ಸೇರಿ, ಹಿರಿಯವರು, ಇಲ್ಲಿ ಆಸುಪಾಸಿನ ಹಿರಿಯವರೆಲ್ಲ ಸೇರಿ ಅಷ್ಟಮಂಗಲ ಪ್ರಶ್ನೆಗೆ ತೊಡಗಿಸಿಕೊಂಡಾಗ ಆವಾಗಲೂ ಅಷ್ಟಮಂಗಲ ಬುಧವಾಳರ ನೇತೃತ್ವದಲ್ಲಿ ಅಷ್ಟಮಂಗಲ ಜರುಗಿಸಿ, ಹಾಗೆಯೇ ಸ್ವಲ್ಪ ಮುಂದುವರೆದು ಹೋಗಿ ಅದು ತಿರುಗಿ ನನಗೊಂದಿಗೆ ಬಿದ್ದು ತಿರುಗಿ 1995ರಲ್ಲಿ ತಿರುಗಿ ಅದರ ಕಾರ್ಯಕ್ಕೆ ಅಣು ಮಾಡಿಕೊಟ್ಟಿತ್ತು. ಹಾಗೆಯೇ ಆವಾಗ ಕೂಡ ತಿರುಗಿ ನನಗೊಂದಿಗೆ 2000 ವಿಷಯದಲ್ಲಿ ಈ ದೇವಸ್ಥಾನ ಪುನರ್ ನಿರ್ಮಾಣಗೊಂಡು ಬ್ರಹ್ಮಕಲಶೋತ್ಸವಕ್ಕೆ ಅಣಿ ಆಯಿತು. 2003ರಲ್ಲಿ 2000 ಇಸ್ವಿಯಲ್ಲಿ ಪ್ರತಿಷ್ಠೆಗೊಂಡು ಅತಿ ವಿಜೃಂಭಣೆಯಿಂದ ಪ್ರತಿಷ್ಠೆಗೊಂಡು ಒಂದು ಹಂತದಲ್ಲಿ ದೇವಸ್ಥಾನ ಜೀರ್ಣೋದ್ಧಗೊಂಡು ಇಲ್ಲಿಯ ಎಲ್ಲ ಆಗು ಹೋಗಿನ ಬಗ್ಗೆ 3 ದಿವಸಗಳ ಕಾಲ ಜಾತ್ರೆ ತೊಡಗಿಸ್ಕೊಂಡು ಬಂದೆವು. ಹಾಗೆಯೇ ಆವಾಗ ಕೆಲವು ಕಾಮಗಾರಿಗಳನ್ನೆಲ್ಲ ಮಾಡಿ ಸಾಧಾರಣ ಮಟ್ಟಿಗೆ ನಮ್ಮ ಇಲ್ಲಿ ಆಸುಪಾಸಿನವರು ಊರ ಹೊರಹೊರ ಮಾನ್ಯರ ಕೊಡುಗೆಯಿಂದ ಒಂದು ಹಂತಕ್ಕೆ ಬರುವಲ್ಲಿ ನಮಗೆ. ಹಾಗೆಯೇ ಅರ್ಚಕರ ನೇಮಕಗೊಂಡು ಇಲ್ಲಿ ಪೂಜೆ ಪುರಸ್ಕಾರಗಳು ಆಗ್ತಾಯಿತ್ತು. ಸಾಧಾರಣ ಮತ್ತು ಕಾಲ ಇದರ ಪ್ರಕಾರ ಆದಾಗೆ 12 ವರ್ಷಕ್ಕೊಮ್ಮೆ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ ಆಗಬೇಕಿತ್ತು. ಅದು ಕೂಡ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು, ಅಂದರೆ ಹಣದ ಕೊರತೆಯಿಂದ. ಆದರೆ ಎಲ್ಲೇ ಹೆಚ್ಚಿನ ಮಾನ್ಯರಂತೆ ಪೂಜೆ ಪುರಸ್ಕಾರಗಳು ನಡೆದುಕೊಂಡು ಬರ್ತಿತ್ತು. ನೀಲೇಶ್ವರ ಪದ್ಮನಾಭಾಂತರಿಗಳು ಇರುವವರ ತಂದೆಯವರ ನೇತೃತ್ವದಲ್ಲಿ ಆವಾಗ ಪ್ರತಿಷ್ಠೆಗೊಂಡದ್ದು. ಹಾಗೆಯೇ
ಮೊನ್ನೆ ಈಗ 2023 ಫೆಬ್ರವರಿಗೆ ತಿರುಗಿದ್ರೆ ಬ್ರಹ್ಮಕಲಶ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಮಾಡೋದಂದರೆ ಎಲ್ಲ ಊರವರು ಸೇರಿ ತಿರುಗಿ ಪ್ರಶ್ನಾರೋಪಗಳನ್ನು ತೀರಿಸಿದಾಗ ಮಾಡೋದಾಗಿ ನಿಶ್ಚಯಿಸಿ ಆವಾಗಲೇ ಒಂದು ದಿನದ ಕೂಡ ನಿಗದಿಪಡಿಸಿದೆವು. ಆ ರೀತಿ ಎಲ್ಲ ಊರ ಪರವೂರ ಮಹನೀಯರ ಜೊತೆಯಲ್ಲಿ ಅತಿ ವಿಜೃಂಭಣೆಯಿಂದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲೋತ್ಸವ 6 ದಿವಸಗಳ ಕಾಲ ಉತ್ತಮವಾಗಿ ಜರುಗುತ್ತೆ. ಈ ಆಸುಪಾಸಿನ ಕಳೆದ ಶಾಸಕರು, ಮಂತ್ರಿಗಳು, ಸಂಸದೀಯರ ನೇತೃತ್ವದಿಂದ ಕೆಳಗಿನ ಸಮುದಾಯ ಭವನ ನಿರ್ಮಾಣಗೊಳ್ಳಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಈ ಹಂತದಲ್ಲಿ ಮಾಡಿದೆ. ಈಗ ಸಾಧಾರಣ 9,000 ಸ್ಕ್ವೇರ್ ಫೀಟ್ನ ಸಮುದಾಯ ಭವನ ಆಗಿದೆ. ಮೇಲ್ಛಾವಣಿ ಇನ್ನು ಆಗಬೇಕಷ್ಟೇ. ಅದನ್ನೆಲ್ಲ ಮಾಡಲಿಕ್ಕೆ ಅವರ ಸಹಕಾರ ಇದೆ. ಹಾಗೆ ಊರ ಪರವರ ಮಹನೀಯರು ಕೂಡ ಸಹಕಾರ. ಮೊನ್ನೆ 6 ದಿವಸಗಳ ವಿಜೃಂಭಣೆಯನ್ನು ಪ್ರತಿಷ್ಠೆಗೊಂಡಿದೆ. ಮತ್ತು ಇನ್ನೂ ಕೂಡ ನಾವು ಜನಪ್ರತಿನಿಧಿಗಳಿಂದ ಬೇಡಿಕೆ ಇಟ್ಟಿದ್ದೇವೆ. ಈಗ ಕಳೆದ ಇದರಲ್ಲಿ ಕೂಡ ಅರ್ಚಕರ ಕೊಠಡಿ, ಶೌಚಾಲಯ, ಹಾಗೆ ಇನ್ನಿತರ ಭದ್ರತಾ ಕೊಠಡಿ ಇದೆಲ್ಲ ಈ ಸಂದರ್ಭದಲ್ಲಿ ಸಾಧಾರಣ 2 ಕೋಟಿ ವೆಚ್ಚದಲ್ಲಿ ನಾವು ಜರುಗಿಸಿದ್ದೇವೆ. ಅದು ಒಳ್ಳೆಯ ಕೆಲಸ. ಎಲ್ಲರೂ ಕೈ ಜೋಡಿಸಿದ್ರಿಂದ ಅದು ಸಾಧ್ಯವಾಗಿದೆ. ಎಲ್ಲ ನಮ್ಮ ಟ್ರಸ್ಟ್ಗಳು ಕೂಡ ಹಾಗೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು 17 ಜನರ ಟ್ರಸ್ಟ್ ಇದೆ, ಚಂಡಿಕಾ ಪರಮೇಶ್ವರಿ ದೇವಸ್ಥಾನದ ಟ್ರಸ್ಟ್ ಇದೆ. ಹಾಗೆ ಎಲ್ಲ ಕೆಲಸಕ್ಕೂ ಆಸುಪಾಸಿನವರಾಗಲಿ ಊರ ಪರವರಾಗಿ ಕೊಡುಗೈ ದಾನಿ ಅವರೆಲ್ಲ ಸಹಕರಿಸಿದ್ದಾರೆ. ಮುಂದಕ್ಕೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಇದೆ. ಮೇಲ್ಚಾವಣಿ ಆದರೆ ಮಧ್ಯೆ ಇನ್ನಿತರ ಕೆಲಸ ಕಾರ್ಯಗಳಿಗೆ ಆಗಿ ಆರ್ಥಿಕ ಕ್ರೋಢೀಕರಣ ದೃಷ್ಟಿಯಿಂದ ಅದನ್ನು ಮಾಡ್ಬೋದು. ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಮತ್ತು ಒಳ್ಳೆಯ ಇತಿಹಾಸದಲ್ಲಿ ಅತಿ ಬೀಸಿರೋನ್ನ ಈ ಪಟ್ಟಣದಲ್ಲಿ ಅತಿ ಎತ್ತರದಲ್ಲಿರುವಂಥ ಒಂದು ದೇವಸ್ಥಾನ, ಎಲ್ರಿಗೂ ಮುಕುಟಪ್ರಾಯವಾದಂಥ ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲರ ಹೊಗಳಿಕೆಗೆ ಕಾರಣ ಆಗಿದೆ. ಅಚ್ಚುಕಟ್ಟಾಗಿ ಪೂಜೆ ಪುರಸ್ಕಾರಗಳಾಗ್ತದೆ. ವೈದಿಕ ವರ್ಗದವರು ಇದ್ದಾರೆ. ಅದಲ್ಲದೆ ಹೊರ ಅನ್ವೇಷಣೆಗಾಗಿ ಎಲ್ಲ 2 ಕಡೆಯವರು ಕೂಡ ಬಂದು ಇಲ್ಲಿ ಅದು ಒಂದು ವಿಶೇಷ ಹೆಚ್ಚಿನ ಅವರು ಈಗ ಬಂದುಕೊಂಡಿರೋ ದೃಷ್ಟಿಯಿಂದ ಅದು ಅನ್ವೇಷಣೆಗೆ ಓದುವರ ನೋಡಲಿಕ್ಕೆ ಇಲ್ಲಿ ಬಂದು ಸಂಪ್ರದಾಯಬದ್ಧವಾಗಿ ಆಡಿಕೊಂಡು ಅದು ಕುಡ್ದೆ ಮುಂದಕ್ಕೆ ಅದರದ್ದು ಕೂಡ ಇಲ್ಲಿ ಅವ್ರದ್ದು ದೇಣಿಗೆ ಕೊಡ್ತಾ ಇದ್ದಾರೆ. ಇನ್ನಿತರ ನಮಗೆ ಈಗ ಮೇಲ್ಚಾವಣಿ ಆದರೆ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಕೊಡುವಂಥ ಬಾಡಿಗೆ ರೂಪದಲ್ಲಿ ಕೊಟ್ಟರೆ ನಮಗೆ ದೇವಸ್ಥಾನಕ್ಕೆ ಆರ್ಥಿಕ ಕ್ರೋಢೀಕರಣ ಆಗ್ಬೋದೆಂಬ ಭಾವನೆ ನಮ್ಮಲ್ಲಿದೆ. ಪ್ರಯತ್ನ ನಮ್ಮದು. 1950ರ ಸುಮಾರಿಗೆ ಈ ಪರಿಸರದ ಜನತೆ ವಿವಿಧ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೆ ಗುರಿಯಾಗಿ ಸಾಕಷ್ಟು ತೊಂದರೆಗೆ ಗುರಿಯಾದರು. ತಮ್ಮ ಮಾನಸಿಕ ನೆಮ್ಮದಿ ಹಾಗೂ ಕುಟುಂಬದ ನೆಮ್ಮದಿಗಾಗಿ ಅಲ್ಲಲ್ಲಿ ಪ್ರಶ್ನೆ ಇಟ್ಟು ವಿಚಾರ ಮಂಥನ ನಡೆಸಿದಾಗ ಎಲ್ಲ ಕಡೆಗಳಲ್ಲಿಯೂ ಎಲ್ಲರಿಗೂ ಕಂಡುಬಂದ ವಿಚಾರ ಒಂದೇ ಆಗಿತ್ತು. ಅನಾದಿ ಕಾಲದಿಂದಲೂ ಈ ಪೇಟೆಯ ಹೃದಯ ಭಾಗದಲ್ಲಿ ಹಸಿರು ಪರಿಸರದ ನಡುವೆ ಬಹಳಷ್ಟು ಪ್ರಖ್ಯಾತಿ ಹೊಂದಿದ ದೇವಳವಾಗಿತ್ತು. ಈ ದೇವಸ್ಥಾನದ ಪುನರ್ ನಿರ್ಮಾಣವಾದರೆ ಪರಿಸರದ ಜನತೆ ಶಾಂತಿ, ನೆಮ್ಮದಿ, ಸುಖದಿಂದಿರಲು ಸಾಧ್ಯ ಎಂಬ ವಿಚಾರ ತಿಳಿದು ಬಂತು. ಈ ನನ್ನ ಹೃದಯ ನಿನ್ನ ಗುಡಿ ಮಾಡಿ ಪ್ರತಿನಿತ್ಯ ತವ ಪೂಜೆ ನಾಗೈವಾಸೆ. ಉಚ್ಛ್ವಾಸ ನಿಶ್ವಾಸ ಒಂದೊಂದರಲ್ಲೂ ಜಗದಂಬೆ ತವ ನಾಮ ನಾನು ದಿವಾಸೆ. ಆ ನಿನ್ನ ಮಡಿಲಲ್ಲಿ ಮಲಗುವಾಸೆ, ಆ ಕಾಲ ಗೊಲಸಾಗಿ ಉಲಿಯುವಾಸೆ. ನನ್ನಾಸೆ ನಿಜ ಮಾಡು ಜಗದಂಬಿಕೆ, ಲವಲೇಶನಿಲ್ಲಮ್ಮ ಅಪನಂಬಿಕೆ. ಸುಪ್ರಭಾತವು ನಿನಗೆ ಚಾಮುಂಡಿ ಮಾತೆ, ಸರ್ವಮಂಗಳಿ ನಿನಗೆ ಶಿರಸಾಲ ಮಾವಿ. ಯೋಗ ನಿದ್ರೆಯ ತೊರೆದು ಏಳಮ್ಮ ತಾಯಿ, ಭಾಗ್ಯದಾತೆಯ ನಿನಗೆ ಪ್ರಾತಸ್ಮರಾಮಿ. ನಗು ನಗುತ್ತ ನೀನು ನನ್ನೆದುರು ನಿಂದಂತೆ ನಾ ಕಂಡೆ ಕನಸು. ನನ್ನಾಲಿಗೆಯ ಮೇಲೆ ಕವಿ ಕಾಳಿದಾಸ ಓಂಕಾರ ಬರೆದಂಥ ಕನಸೆ
ಎಷ್ಟು ಚಂದ ಅದ ಕಂಡು. ಶ್ರೀ ಚಂಡಿಕಾ ಪರಮೇಶ್ವರಿ ಕ್ಷೇತ್ರದ ವ್ಯವಸ್ಥಾಪಕರಾದ ಪ್ರಶಾಂತ್ ಕ್ಷೇತ್ರದಲ್ಲಿ ನಡೆಯುವ ಪೂಜಾ ವಿಧಿವಿಧಾನದ ಬಗ್ಗೆ ಈ ರೀತಿ ಹೇಳುತ್ತಾರೆ. ಫೆಬ್ರವರಿಯಲ್ಲಿ ನಮಗೆ ಕುಂಭ ಸಂಕ್ರಮಣ ಟೈಮಲ್ಲಿ ಇಲ್ಲಿ ವರ್ಷವನತಿ ಜಾತ್ರೆ ಬರ್ತದೆ, 3 ದಿವಸದ ಕಾರ್ಯಕ್ರಮ. ಮತ್ತು ನಾಗರ ಪಂಚಮಿ ಮತ್ತು ವರಮ ಲಕ್ಷ್ಮೀ ಪೂಜೆ. ಮೇ 14 ಪ್ರತಿಷ್ಠಾ ಮಹೋತ್ಸವ. ಆ ದಿವಸ ಮೇ 14ಕ್ಕೆ ಇಲ್ಲಿ ಒಂದು ಸತ್ಯನಾರಾಯಣ ಪೂಜೆ, ವಿಶೇಷ ಪೂಜೆ, ಅನ್ನದಾನ ಎಲ್ಲ ನಡೀತದೆ ಉಂಟು. ಮತ್ತು ನವರಾತ್ರಿಗೆ ಪಂಚಮಿ ಹೊತ್ತು ಚಂಡಿಕೋಮ ಕಾರ್ಯಕ್ರಮ ನಡೀತಾ ಉಂಟು. ಮತ್ತು 9 ದಿವಸದ ಕಾರ್ಯಕ್ರಮ, ಭಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇರ್ತದೆ. ಮತ್ತು ಶ್ರಾವಣ ಮಾಸದಲ್ಲಿ 1 ತಿಂಗಳು ಸುಮಂಗಲಿಯರ ಬಾಗಿನ ಪ್ರಸಾದ ಎಲ್ಲ ಕೊಡೋ ಕಾರ್ಯಕ್ರಮ ಶುಕ್ರವಾರ 4 ವಾರ. ಮತ್ತು 1 ತಿಂಗಳು ಹೆಂಗಸರದೊಂದು ಅವರವರ ನಕ್ಷತ್ರಕ್ಕೆ ತಕ್ಕಂತೆ ಒಂದೊಂದು ಪೂಜೆಯನ್ನು ಮಾಡ್ತೇವೆ. 1 ತಿಂಗಳಿದ್ದು ಶ್ರಾವಣ ಮಾಸವ ಕಾರ್ಯಕ್ರಮ. ಮತ್ತು ದಿನವೂ ಕುಂಕುಮಾರ್ಚನೆ ನಡೀತಾ ಉಂಟು. ಡೈಲಿ 365 ದಿವಸ ಇಲ್ಲಿ ಭಜನೆ ಕಾರ್ಯಕ್ರಮ ನಡೀತಾ ಇರ್ತದೆ, ಎನಿ ಟೈಮ್. ಕೊರೋನಾದಲ್ಲಿ ಒಂದು ತಿಂಗಳು ಬಿಟ್ಟು 21 ವರ್ಷದಿಂದ ವರ್ಷಂಪ್ರತಿ ಭಜನೆ ಕಾರ್ಯಕ್ರಮ ನಡೀತಾ ಉಂಟು. ಬೆಳಿಗ್ಗೆ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೆ ಪೂಜೆ ಮುಗಿಯವರೆಗೆ. ಇಲ್ಲಿ ಯಾವ ಕ್ಷೇತ್ರದಲ್ಲಿ ಅಂಥ ಭಜನೆ ಕಾರ್ಯಕ್ರಮ ನಡೀತಾ ಇಲ್ಲ. ಇಲ್ಲಿ ಸಂಜೆ 6ರಿಂದ 8 ಗಂಟೆವರೆಗೆ ಡೈಲಿ ಪ್ರತಿನಿತ್ಯ ವಿಶೇಷತೆ ಎಲ್ಲ ಊರಿನವ್ರು ಬಂದು ಅವರವರ ಅನುಸಾರವಾಗಿ ಭಜನೆ ಮಾಡಿ ಹೋಗ್ತಾಯಿದ್ದಾರೆ. ಹರಕೆ ರೂಪದಲ್ಲಿ ಬಂಗಾರಕ್ಕೆಲ್ಲ ಕೊಡ್ತಾರೆ ಅವರವರ ನಿಶ್ಚಾರ್ಥ ಮಾಡಲಿಕ್ಕೆ. ಮತ್ತು ಅಕ್ಕಿ ಮತ್ತು ಹೈಯೆಸ್ಟು ಆಗಿ ಬರೋದು ಈ ಮದುವೆದು ವಿಷಯದ ಬಗ್ಗೆ. ಆ ಮದುವೆ ಕೂಡಿ ಬರಬೇಕಂತೇಳಿ ಹಾಗೆ ಒಂದು ಸೇವೆ ಮಾಡಿ ಸರ್ವಾಲಂಕಾರ ಮಾಡಿಕೊಂಡು ಹೋಗ್ತಾರೆ ಜನರು. ಹೆಚ್ಚಾಗಿ ಮದುವೆ ವಿಷಯ ಕೂಡಿ ಬರಬೇಕು ಅಂತೇಳಿ ದೇವರ ಅನುಗ್ರಹ ಆಗಲೂ ಇರ್ತದೆ ಅವರಿಗೆ. ಸರ್ವಾಲಂಕಾರ ಪೂಜೆ, ಅದರ ಬಗ್ಗೆ ಸರ್ವಾಲಂಕಾರ ಪೂಜೆ ಮಾಡ್ತಾ ಹೋಗ್ತಾರೆ. ಬಾನಿನಲ್ಲಿ ರವಿಯು ಮೂಡಿ ಬೆಳಕ ತಂದನು, ಕೋಟಿ ಸೂರ್ಯ ಪ್ರಭಯ ಪಡೆದ ನಿನ್ನ ಕಂಡನು. ಬಾನಿನಲ್ಲಿ ರವಿಯು ಮೂಡಿ ಬೆಳಕ ತಂದನು, ಕೋಟಿ ಸೂರ್ಯ ಪ್ರಭಯ ಪಡೆದ ನಿನ್ನ ಕಂಡನು. ನಿನ್ನ ಹೊಳೆವ ಬೆಳಕ ಕಂಡು ನಾಚಿಕೊಂಡನು, ನಿನ್ನ ಹೊಳೆವ ಬೆಳಕ ಕಂಡು ನಾಚಿಕೊಂಡನು. ಪಾದಕೆರಗಿ ಹಣೆಯಲ್ಲಿ ಸಿಂಧೂರವಾದನು. ನಮೋ ನಮೋ ಲೋಕಮಾತೆ ಮಾರಿಕಾಂಬೆಯೇ, ಚಂದ್ರಬದನೆ ಮಂಗಳಾಂಗಿ ಜಗದಂಬೆಯೇ. ಈ ಎಲ್ಲ ವಿಚಾರಗಳ ಬಗ್ಗೆ ಈ ಊರ ಹಿರಿಯರು ಸೇರಿ ನಡೆಸಿದ ಚಿಂತನೆಯ ಫಲವಾಗಿ ಕ್ಷೇತ್ರದ ಪುನರ್ನಿರ್ಮಾಣಕ್ಕೆ ಸಂಬಂಧಿಸಿದ ಹಾಗೆ ಕ್ಷೇತ್ರದ ಪೂರ್ವಾಪರಗಳನ್ನು ತಿಳಿಯುವುದಕ್ಕಾಗಿ 1952ರಲ್ಲಿ ಪಯ್ಯನ್ನೂರ ಶ್ರೀ ಕೆ ಕುಮಾರ ಪೊದುವಾಳರ ಮೂಲಕ ಅಷ್ಟಮಂಗಳ ಪ್ರಶ್ನೆ ಇರಿಸಲಾಯಿತು. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ BC ರೋಡಿನ ಎತ್ತರವಾದ ಗುಡ್ಡ ಪ್ರದೇಶಗಳಲ್ಲಿ ಆಗಿನ ರಾಜಮನೆತನದವರು ಶ್ರೀ ಚಂಡಿಕಾ ಪರಮೇಶ್ವರಿ ದೇವಸ್ಥಾನವನ್ನು ಸ್ಥಾಪಿಸಿದ ಬಳಿಕ ಇದರ ಆಡಳಿತವನ್ನು BC ರೋಡಿನ ಪರಿಸರದ 5 ಮನೆಗಳಿಗೆ ಬಿಟ್ಟುಕೊಟ್ಟಿದ್ದರು ಎನ್ನುವ ವಿಚಾರ ಸದ್ರಿ ಪ್ರಶ್ನೆಯಲ್ಲಿ ಕಂಡುಬಂತು. ಸುಪ್ರಭಾತವು ನಿನಗೆ ಚಾಮುಂಡಿ ಮಾತೆ, ಸರ್ವಮಂಗಳೆ ನಿನಗೆ ಶಿರಸಾನ ಮಾಡಿ. ಒಳಸುತ್ತಿನಲ್ಲಿ ತೀರ್ಥಮಂಟಪ, 4 ಸುತ್ತಲೂ ಪೌಳಿ, ಗಣಪತಿ, ಅಯ್ಯಪ್ಪ, ಪರಿವಾರ ದೇವರು, ಗರ್ಭಗುಡಿಯಲ್ಲಿ ಶ್ರೀದೇವಿ ಚಂಡಿಕಾ ಪರಮೇಶ್ವರಿಯನ್ನು ನೋಡಬಹುದು. ಅಲ್ಲೂ ಇಲ್ಲೂ ಎಲ್ಲೂ ಇಲ್ಲ ಓಂ ಶಕ್ತಿ ನನ್ನಮ್ಮ ಭಕ್ತರ ಮನದಲ್ಲಿ ಅವಳೇ. ಅಲ್ಲೂ ಇಲ್ಲೂ ಎಲ್ಲೂ ಇಲ್ಲ ಓಂ ಶಕ್ತಿ ನನ್ನಮ್ಮ ಭಕ್ತರ ಮನದಲ್ಲಿ ಅವಳೇ. ಉದ್ಧಾರ ಮಾಡವಳೇ, ಧರೆ ಉದ್ಧಾರ ಗೈದವಳೇ.
ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.